ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಒಂದು ಟೊಮೆಟೊ ಬಾತ್ ಮಾಡುವ ಅಂತ ಇದ್ದೇನೆ. ಬನ್ನಿ ಹೇಗೆ ಮಾಡೋದು ನೋಡುವ. ನನ್ನ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಹಾಗೆ 2 ಈರುಳ್ಳಿ, ಒಂದು 5 ಟೊಮೆಟೊ, ಒಂದು 7ರಿಂದ 8 ಕಾಯಿಮೆಣಸು, ಹಾಗೆ ಶುಂಠಿ ಇಷ್ಟು ತಗೊಂಡಿದ್ದೇನೆ. ಈಗ ನಾವು ಟೊಮೆಟೊ ಬಾತ್ ಮಾಡುವ. ನೋಡಿ, ಈಗ ಎಲ್ಲ ಕಟ್ ಮಾಡಿ ತಂದಿದ್ದೇನೆ ಟೊಮೆಟೊ, ಹಾಗೆ ಕಾಯಿಮೆಣಸನ್ನು ನೋಡಿ ಹೀಗೆ ಸೀಳಿಕೊಂಡಿದ್ದೇನೆ. ಹೀಗೆ ಅಂದರೆ ಇದು ಖಾರ ಚೆನ್ನಾಗಿ ಬಿಡ್ತದೆ. ಮತ್ತು ನೀರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ನಾನು ಸ್ವಲ್ಪ ಕ್ಯಾಬೇಜ್ ತಗೊಂಡಿದ್ದೇನೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಗೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡುವ. ಕುಕ್ಕರ್ ಬಿಸಿ ಆಗಬೇಕು. ಆದ ನಂತರ ತೆಂಗಿನೆಣ್ಣೆ ಹಾಕುವ. ಈಗ ನೋಡಿ, ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಈಗ ಇದು ಬಿಸಿ ಆಯಿತು. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ತುಂಬ ಮಸಾಲೆಗಳನ್ನು ಇದಕ್ಕೆ ಹಾಕ್ತಾ ಇಲ್ಲ ನಾನು. ಈಗ ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಫ್ಲೇವರ್ ಬಿಡ್ತಾ ಉಂಟು, ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಉಂಟು. ಈ ಸಮಯದಲ್ಲಿ ನಾವು ಕಾಯಿ ಮೆಣಸನ್ನು ಹಾಕ್ಕೊಳ್ಳೋಣ. ಇದು ಕಾಯಿಮೆಣಸು ದೊಡ್ಡವರಾದರೆ ಹಾಗೆ ಕಚ್ಚಿ ತಿನ್ನಲಿಕ್ಕಾಗುತ್ತೆ. ಸಣ್ಣ ಮಕ್ಕಳಾದರೆ ತೆಗೆದು ಬಿಸಾಡ್ಬೋದು. ಇದು ಉದ್ದಕ್ಕೆ ಹಾಕೋದ್ರಿಂದ. ಈಗ ನೋಡಿ, ಕಟ್ ಮಾಡಿದಂಥ ಕ್ಯಾಬೇಜನ್ನು ಹಾಕ್ಕೊಳ್ತಿದ್ದೇನೆ. ಕ್ಯಾಬೇಜು ತರಕಾರಿ ಎಂತ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ಸುಮ್ಮನೆ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಕ್ಯಾಬೇಜ್ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೂ ಅದಕ್ಕೋಸ್ಕರ ಹಾಕ್ಕೊಳ್ತಿದ್ದೇನೆ. ಹೀಗೆ ಸುಮ್ಮನೆ ಮಾಡಿಕೊಟ್ರೆ ಯಾರು ತಿನ್ನದಿದ್ದರೆ ಹಾಗೆ ಹಾಕ್ಕೊಳ್ಬೋದು. ಈಗ ನೋಡಿ, ಕಟ್ ಮಾಡಿದಂಥ ನೀರುಳ್ಳಿನ ಸೇರಿಸ್ತಿದ್ದೇನೆ. ಈಗ ಟೊಮೆಟೊ ಹಾಕ್ಕೊಳ್ತೇನೆ. ಈಗ ನಾವು ಉಪ್ಪು ಹಾಕೊಳ್ಳೋಣ. ಅದಕ್ಕೆ ಎಲ್ಲ ಅಕ್ಕಿಗೆ ಮತ್ತು ಮಸಾಲೆಗೆ ಎಲ್ಲ ಎಷ್ಟು ಬೇಕಷ್ಟು ನಾವು ಅಂದಾಜಲ್ಲೇ ಹಾಕ್ಕೊಳ್ಬೇಕು. ಈಗ ನಾನು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಈಗ ನಾವು ಕೆಲಸಕ್ಕೆಲ್ಲ ಹೋಗುವಾಗ ನಮಗಿದು ದಿಢೀರ್ ಅಂತ ಮಾಡ್ಕೊಳ್ಬೋದು. ಕಟ್ ಮಾಡೋದು ಒಂದೇ ಕೆಲಸ. ಅದು ಫ್ರಿಜ್ಜಲ್ಲಿರುವವರು ಬೇಗ ಟೈಮ್ ಇರುವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತೇನೆ.
ಕೊತ್ತಂಬರಿ ಸೊಪ್ಪು ಒಬ್ಬೊಬ್ಬರಿಗೆ ಹಸಿ ತಿನ್ನಲಿಕ್ಕೆ ಇಷ್ಟ ಇದ್ದವರು ಮತ್ತು ಕೆಳಗಿಟ್ಟಾದಮೇಲೆ ಒಂದು ಅರ್ಧ ವರ್ಷ ಹಾಕೋದಾದ್ರೆ ಹಾಕ್ಬೋದು. ನಾನೀಗ ಎಲ್ಲ ಸೇರಿಸ್ಕೊಳ್ತಿದ್ದೇನೆ. ಈಗ ನೋಡಿ, ಈ ಲೋಟದಲ್ಲಿ ನಾನು 4 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೇನೆ. ಇದನ್ನು ತೊಳಿಬೇಕು. ಹಾಗೆ ತೊಳೆದು ತಂದಿದ್ದೇನೆ ನೋಡಿ. ಇದು ನೋಡಿ, ಈ ರೀತಿ ಚೆನ್ನಾಗಿ ತೊಳೆದಿದ್ದೇನೆ ಇದನ್ನು. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಾವು ಮಸಾಲ ಅಂದರೆ ತುಂಬ ಮಸಾಲ ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ಒಂದು ಸ್ಪೂನು ಮೆಣಸಿನ ಪುಡಿ, ಹಾಗೆ ಒಂದು ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನ್ ಕೊತ್ತಂಬರಿ ಪುಡಿ, 1/4 ಸ್ಪೂನು ಅರಶಿನ, ಇದನ್ನು ಇದಕ್ಕೆ ಹಾಕ್ಕೊಳ್ಳುವ. ಮೀಡಿಯಮ್ ಸ್ಪೂನ್ ಹಾಕ್ಕೊಂಡಿದ್ದೇನೆ ಅಕ್ಕಿಗೆ. ನಾನು 4 ಲೋಟ ಅಕ್ಕಿ ಹಾಕಿದ್ದೇನಲ್ಲ, ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಈ ಸಮಯದಲ್ಲಿ ನೀರು ಸೇರಿಸಿಕೊಳ್ಳೋಣ. ಇದಕ್ಕೆ ಈ ಲೋಟದಲ್ಲಿ 8 ಲೋಟ ನೀರು ಹಾಕ್ಕೊಂಡಿದ್ದೀನಿ. 4 ಲೋಟ ಅಕ್ಕಿಗೆ ನಾವು ಮಸಾಲೆ ಎಂತ ಹಾಕಿದ್ರೆ ಅದಕ್ಕೆ ನೀರು ಸೇರಿಸುವ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಕುದಿ ಬರಬೇಕು, ಆಮೇಲೆ ಮುಚ್ಚಳ ಇಡುವ. ಈಗ ನೋಡಿ, ಸ್ವಲ್ಪ ಕುದಿ ಬರಲಿಕ್ಕೆ ಶುರು ಆಯ್ತಲ್ಲ. ಈಗ ಉಪ್ಪು ಸರಿ ಉಂಟ ನೋಡಬೇಕು ನಾವು. ಉಪ್ಪು ಕರೆಕ್ಟ್ ಉಂಟು. ಈಗ ಇದಕ್ಕೆ ನಾವು ಲಿಂಬೆಹಣ್ಣಿನ ರಸ ಸೇರಿಸುವ. 1 ಲಿಂಬೆಹಣ್ಣಿನ ರಸ ಸೇರಿಸಿದ್ದೇನೆ. ಇದು ನಮಗೆ ಟೇಸ್ಟಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಮುಚ್ಚಳ ಮುಚ್ಚಿ ನಾವು 1 ವಿಸಿಲ್ ಕೂಗಿಸಿಕೊಳ್ಳುವ. ನೋಡಿ, ಈ ರೀತಿ ಬಂದಿದೆ. ಇದನ್ನು ನಾವು ನಿಧಾನಕ್ಕೆಲ್ಲ ಸರಿ ಮಾಡ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲದ್ರೆ ತರಕಾರಿ ಮೇಲೆ ಬಂದಿರ್ತದಲ್ಲ, ಟೊಮೆಟೊ ಎಲ್ಲ, ಅದನ್ನು ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.